పైన పెడతామా ये वाला है। और दूसरा है बीच से। हाँ हाँ ओके। कश्मीर से कन्याकुमारी है हाईवे में।
नॉर्मल स्पीड कितना है? अब हाँ 90 90। 90 से ऊपर रोड है कि नहीं? 90 का है तो ये है गाँव में कम हो, स्पीड कम हो। ओके। गाँव नहीं करे तो 90 ज़्यादा है। हाँ। ಮಿಸ್ಸಸ್ ಫೋನ್ ಹಾಕಿ ಕೆಲಸಕ್ಕೆ ಫೋನ್ ಮಾಡಿ ಹೇಳ್ತೀನಿ ಅಂತಿಲ್ಲ. ಅದ್ಯಾವುದು ತಿಥಿ ಇತ್ತೇನೆ 1,000 ಹಾಕೋ ಅಭ್ಯಾಸ ತಿಥಿ ಆದರೆ ಜಾಬ್ ಆಗಿದೆಯಾ? ಫೋನ್ ಮಾಡಿ ನೀನು ಫೋನ್ ತೆಗಿಲ್ಲ. ಇಲ್ಲೋಗಿ 4 ಗಂಟೆಗೆ ಹೋಗಿ ಮನೆಗೆ ಬೆಳಗ್ಗೆ ಗುರುವಾರ ನೀನು 500 ಹಾಕಿದೆ ಎಲ್ಲೇನೆ ಯಾಕೆ ತಿರುಗೋದೆ? ನೀನು 500 ಹಾಕಿದಾಗ ಎಲ್ಲೇನೆ ನಂಬರ್ ಯಾರು ತಿರುಗಿ ಅವ್ರು ತಿಂದು ನೀನು ಭಾನುವಾರ ಎಲ್ಲ 1,000 ಹಾಕೋ ಅಭ್ಯಾಸ ತಿಂಡಿಗೆ ಯಾರೋ ನಮ್ಮೂರಲ್ಲಿ ಯಾರೋ ಸಾಯಿಗೆ ಎಲ್ಲ 1,000 ಹಾಕೋದು. ಹಾಕಿದ್ರೆ ನಾನು 1,500 ಕೊಟ್ಟಿದ್ದೆ. ನೀನು ಎಲ್ಲ ಸುತ್ಕೊಂಡ್ಬರೋಕೆ ಸಾಯಂಕಾಲ ತಿಂಡಿ ನೀನು 1,000 ಕೊಡ್ಬೇಕು ನಾನು ಅಂದರೆ ಮಟನ್ ಎತ್ಕೋಬೇಕು ಅಂತ ಮನ್ಯಾಗ 1 kg ಮಟನ್ ತಂದು 700 ರೂಪಾಯಿ. ಒಂದು ಬೀರೋ 90 MCC ಹಾಕಿದೆ 300 ರೂಪಾಯಿ. ಇನ್ನೇನು ಕೊಡೋದು ತಿಂದಿಗೆ ನಾನು ಕೂತ್ಕೊಂಡ್ರೆ ಓಡ 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 ಅಂತಾಳ. ಇಷ್ಟೊತ್ತು ಯಾಕೆ ಬಂದ್ಬಿಟ್ಟೆ 4 ಗಂಟೆ ಇವು ನಾವು ಕೀಪ್ ಹೊಡಿಕೆ ಬೈಲ ಇವು ನಮ್ಮಲ್ಲಿ 3-4 ಜನ ಏನೋ ಕೀಬಿ ಪೇಡೆ ಇಟ್ಕೊಂಡಾರಲ್ಲ. ವೆಂಕಟೇಶ್ ನದಿ ಕೆಟ್ಟು ವೆಂಕಟೇಶ್ ಇಟ್ಕೊಂಡವನೆ, ಆರ್ತಿ ಮುಲ್ಲಾ ಇಟ್ಕೊಂಡವನೆ, ಗಿರಿಜರ್ ಇಟ್ಕೊಂಡವನೆ. ಇಷ್ಟು ಜನನು ಕೀ ಪೇಡೆ ಇರೋದು. ಅದು ಏನಕ್ಕೆ ಅಂದರೆ ಮೂವತ್ತಾಗ 78 ಆಗಿತ್ತಲ್ಲ. ಹಾಂ 78 80 29 ಲೀಟ್ರು. ಪರವಾಗಿಲ್ಲ ನಡಿ. ಇಷ್ಟೇ ಓಡಿಸೋದು ಜಾಸ್ತಿ ಓಡಿಸಲ್ಲ. 70-75 ಹಿಡಿ ಸಾಕು. ಟೈಮು ಕವರ್ ಆಗ್ತದ. ಯಾಕೆ ಸ್ಪೀಡ್ ಆಗ್ಬಿಟ್ಟು ಕೆಲಸ ಮಾಡ್ತಾ ಇಲ್ಲ? ಮಕ್ಕಳೆಲ್ಲ ಅಲ್ಲೇ ಇವೆ. ಹೌದಾ? ಮಕ್ಕಳು ಅಮ್ಮನೆಲ್ಲ ಅಲ್ಲೇ ಇವೆ. ಅಮ್ಮನೂ ಬಂದ್ಬಿಟ್ಟಲ್ಲ. ರಜೆ ಅಲ್ಲ ಹುಡುಗ ಹಾಂ ರಜೆ ಅಲ್ಲ ಅಲ್ಲೇ ಇವೆ. आदमी बीच में कहाँ गया क्या है? करना हाँ आगा तो